ಹಿಂದಿನ ದಿನ ಸಿಕ್ಕ ಕೂಲಿಯಿಂದ ಸರಿಯಾಗಿ ಗಂಟಲು ಪೂರ್ತಿ ಕುಡಿದು ಧರ್ಮಪ್ಪ ಮತ್ತು ಅವನ ಪ್ರಾಣ ಸ್ನೇಹಿತ ರಾಜೇಂದ್ರ ಬಾರಿನಿಂದ ಹೊರಗೆ ಬಿದ್ದಿದ್ದಾರೆ. ಇನ್ನೇನು ಮನೆ ಕಡೆಗೆ ಹೋಗಬೇಕೆಂದು ಅಲ್ಲಿಂದ ಮನೆಗೆ ಇರುವ ಶಾರ್ಟ್ ಕಟ್ ಅಂದ್ರೆ ಕಾಲು ದಾರಿ ಹಿಡಿದು ಮನೆ ಕಡೆ ಹೊರಟಿದ್ದಾರೆ. ಅದು ಕೆಟ್ಟು ಗಬ್ಬು ವಾಸನೆ ಇರುವ ಜಾಗ. ಕಾರಣ ಅಲ್ಲಿ ಹೆಚ್ಚಾಗಿ ಜನರು ತಮಗೆ ಬೇಡವಾದಂತಹ ತ್ಯಾಜ್ಯವನ್ನ ಎಸೆಯುವಂತಹ ಜಾಗವಾಗಿತ್ತು. ಇದೇ ಜಾಗದಲ್ಲಿ ಇಬ್ಬರು ಹೋಗುತ್ತಿರುವಾಗ ಧರ್ಮಪ್ಪನಿಗೆ ಸುಸ್ತು ಆಗಿದೆ ಅಂತ ಅಲ್ಲಿಯೇ ಆ ಗಲೀಜು ಇರುವ ಜಾಗದಲ್ಲಿ ಒಂದು ಕಲ್ಲಿನ ಮೇಲೆ ಕುಳಿತುಕೊಂಡಿದ್ದಾನೆ. ಹಾಗೆ ಅವನ ಕಾಲು ಕೂಡ ಒಂದು ಚೀಲದ ಮೇಲೆ ಇಟ್ಟಿದ್ದಾನೆ. ಹಾಗೆ ಕಾಲನ್ನ ಚೀಲದ ಮೇಲೆ ಇಟ್ಟಾಗ ಆ ಚೀಲದಿಂದ 500 ರೂಪಾಯಿ ನೋಟ್ ಒಂದು ಹೊರಗೆ ಬಿದ್ದಿದೆ. ಅದನ್ನು ನೋಡುತ್ತಿದ್ದ ಹಾಗೆ ಅವನಿಗೆ ಏರಿದ್ದ ಶರಾಯಿ ನಶ ಮಂಗ ಮಾಯವಾಗಿದೆ. ಆ ಚೀಲವನ್ನು ತೆಗೆದು ನೋಡಿದಾಗ ಅದರಲ್ಲಿ ಇತ್ತು ಕಂತೆ ಕಂತೆ ನೋಟುಗಳು. ಮುಂದೇನಾಯಿತು? ಅವನ ಸ್ನೇಹಿತ ಅವನಿಗೇನು ಮಾಡಿದ? ಅವರು ಇಬ್ಬರಲ್ಲಿ ನಡೆದಿದ್ದು ಏನು? ಕೊನೆಗೆ ಆ ಕಂತೆ ಕಂತೆ ನೋಟುಗಳ ಪರಿಸ್ಥಿತಿ ಏನಾಯಿತು? ಈ ಎಲ್ಲ ನಿಗೂಢ ಮಾಹಿತಿಯನ್ನ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ದುಡ್ಡು ಅಂದ ಕೂಡಲೇ ಎಂಥವರನ್ನು ಕೂಡ ಅದು ಹುಚ್ಚು ಮಾಡಿಬಿಡುತ್ತದೆ. ದುಡ್ಡು ಇದ್ದರೆ ಒಂದು ತರ, ದುಡ್ಡು ಇಲ್ಲ ಅಂದ್ರೆ ಒಂದು ತರ. ಮನುಷ್ಯರ ಹತ್ತಿರ ದುಡ್ಡು ಇಲ್ದಾಗ ಅವರು ಆಡುವ ಆಟಗಳೇ ಬೇರೆ, ಅದೇ ದುಡ್ಡು ಸಿಕ್ಕ ಮೇಲೆ ಅವರು ಆಡುವ ನಾಟಕಗಳೇ ಬೇರೆ. ಹೌದು, ಸಿಕ್ಕ 10 ಲಕ್ಷ ರೂಪಾಯಿಯನ್ನ ಕೇವಲ ಅರ್ಧ ಗಂಟೆಯಲ್ಲಿ ಕಳೆದುಕೊಂಡ ಒಂದು ಘಟನೆ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದಿದೆ. ಧರ್ಮಪ್ಪ ಮೂಲತಃ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನವನು. ಕೆಲಸವನ್ನು ಹುಡುಕಿಕೊಂಡು ಮಂಗಳೂರಿಗೆ ಬಂದಿದ್ದ. ಸುಮಾರು 6 ತಿಂಗಳಿಂದ ಇಲ್ಲಿಯೇ ಕೂಲಿ ಕೆಲಸವನ್ನ ಮಾಡಿಕೊಂಡು ತನ್ನ ಜೀವನವನ್ನ ಸಾಗಿಸುತ್ತಿದ್ದ. ಅದೊಂದು ದಿನ ಅವನ ಪ್ರಾಣ ಸ್ನೇಹಿತ ಬಿಜಾಪುರನಿಂದ ಮಂಗಳೂರಿಗೆ ಬಂದಿದ್ದಾನೆ. ಜಿಗರಿ ದೋಸ್ತ್ ಬಂದಿದ್ದಾನೆ ಎಂದು ಅವತ್ತಿಗೆ ಕೆಲಸಕ್ಕೆ ಹೋಗದೆ ಅವನ ಜೊತೆ ಸರಿಯಾಗಿ ಬಾರಿನಲ್ಲಿ ಕುಡಿದು ತಿಂದು ತೆಗಿದ್ದಾರೆ. ಇನ್ನೇನು ಧರ್ಮೇಂದ್ರ ತನ್ನ ಸ್ನೇಹಿತನಾದಂತಹ ರಾಜೇಶನನ್ನ ತನ್ನ ಬಾಡಿಗೆ ರೂಮ್ಗೆ ಕರೆದುಕೊಂಡು ಹೋಗಬೇಕೆಂದು ನಿರ್ಧಾರ ಮಾಡುತ್ತಾನೆ. ಅಡ್ಡದಾರಿ ಅಂದ್ರೆ ಕಾಲು ದಾರಿ ಹಿಡಿದರೆ ಕೇವಲ ಅಲ್ಲಿಂದ 10 ನಿಮಿಷ ಹೀಗೆ ನಡೆದುಕೊಂಡು ಆರಾಮವಾಗಿ ಹೋಗಬಹುದೆಂದು ನಿರ್ಧಾರ ಮಾಡುತ್ತಾನೆ. ಇದೇ ಕಾರಣ ರಾಜೇಶನ ಜೊತೆ ಧರ್ಮೇಂದ್ರ ಅವರನ್ನ ಕರೆದುಕೊಂಡು ಆ ಗಲೀಜು ರಸ್ತೆಯಲ್ಲಿ ಹೋಗುತ್ತಾನೆ. ಸುಸ್ತಾಗಿ ಒಂದು ಕಲ್ಲಿನ ಮೇಲೆ ಕುಳಿತುಕೊಳ್ಳುತ್ತಾನೆ. ಅವನ ಕಾಲು ಅಚಾನಕ್ಕಾಗಿ ಒಂದು ಚೀಲದ ಮೇಲೆ ಬೀಳುತ್ತದೆ. ಹೀಗೆ ಚೀಲದ ಮೇಲೆ ಕಾಲಿಟ್ಟಾಗ ಅದರಿಂದ 500 ರೂಪಾಯಿ ನೋಟ್ ಒಂದು ಹೊರಗೆ ಬರುತ್ತದೆ. ಇದನ್ನು ಕಂಡು ದಿಗ್ಭ್ರಾಂತನಾದಂತಹ ಧರ್ಮೇಂದ್ರ ಸುಮ್ಮನೆ ಇನ್ನೊಂದು ಸಾರಿ ಕಾಲಿನಿಂದ ಆ ಚೀಲವನ್ನ ಒದೆಯುತ್ತಾನೆ. ಅಲ್ಲಿಂದ ಹೊರಗೆ ಬಿದ್ದಿದ್ದು ಕಂತೆ 500 ರೂಪಾಯಿ ನೋಟುಗಳು. ಮೊದಲ ಬಾರಿಗೆ ಇಷ್ಟೊಂದು ನೋಟುಗಳನ್ನು ನೋಡಿ ಅವನ ಕಣ್ಣುಗಳು ಅವನ ಕೈಗೆ ಬಂದಿತ್ತು. ಕುಡಿದಂತಹ ನಶ ಗಾಳಿಯಲ್ಲಿ ಹಾರಿ ಹೋಗಿತ್ತು. ದುಡ್ಡು ಸಿಕ್ಕಿದೆ ತಡ. ಆ ಚೀಲವನ್ನ ತನ್ನ ಶರ್ಟಿನ ಒಳಗೆ ಮುಚ್ಚಿಕೊಂಡು ರಾಜೇಶನಿಗೆ ಈ ವಿಷಯ ತಿಳಿಸಿ ಮನೆಗೆ ಹೋಗುವ ಬದಲು ಮತ್ತೆ ಕುಡಿಯಲು ಪಂಪ್ವೆಲ್ ರಸ್ತೆಯಲ್ಲಿರುವಂತಹ ಬಾರಿಗೆ ಹೋಗುತ್ತಾರೆ. ಮಂಗಳೂರಿನ ಪಂಪ್ವೆಲ್ ಬಳಿ ಬಾರಿನಲ್ಲಿ ಮತ್ತೆ ಕಂಟು ಪೂರ್ತಿ ಕುಡಿದು ಇಬ್ಬರು ನಶೆಯಲ್ಲಿ ತೇಲುತ್ತಿರುತ್ತಾರೆ. ಆಗ ರಾಜೇಶ ಸಿಕ್ಕ ದುಡ್ಡಲ್ಲಿ ತನಗೆ ಅರ್ಧ ಪಾಲು ಕೊಡುವಂತೆ ಧರ್ಮಪ್ಪನಿಗೆ ಹೇಳುತ್ತಾನೆ. ಧರ್ಮಪ್ಪ ಇದು ತನಗೆ ದೊಡ್ಡ ಸಿಕ್ಕು, ಯಾಕೆ ನಿನಗೆ ಕೊಡಬೇಕೆಂದು ಹೇಳುತ್ತಾನೆ. ನೀನು ನನ್ನ ಜೊತೆ ಬಂದಿದ್ದೀಯಾ ಅಷ್ಟೇ, ಈ ದುಡ್ಡು ಸಿಕ್ಕಿದ್ದು ನನಗೆ, ಅದೇಗೆ ನಿನಗೆ ಅರ್ಧ ಪಾಲು ಕೊಡಬೇಕು ಎಂದು ಹೇಳುತ್ತಾನೆ. ಆಗ ರಾಜೇಶ, ನಾನು ಬಂದಿದ್ದಕ್ಕೆ ತಾನೇ ನಿನಗೆ ಈ ದುಡ್ಡು ಸಿಕ್ಕಿದ್ದು. ಒಂದು ವೇಳೆ ನಾನು ಇವತ್ತು ಬರಲಿಲ್ಲ ಅಂದ್ರೆ ಇವತ್ತು ನೀನು ಕೆಲಸಕ್ಕೆ ಹೋಗಬೇಕಾಗಿತ್ತು. ಹಾಗಾದ್ರೆ ಯಾರ ಅದೃಷ್ಟದಿಂದ ನಿನಗೆ ಈ ದುಡ್ಡು ಬಂದಿದೆ ಅಂತ ನೀನೇ ಯೋಚನೆ ಮಾಡು ಅಂತ ಹೇಳುತ್ತಾನೆ. ಹೀಗೆ ಇಬ್ಬರ ನಡುವೆ ಮಾತಿನಲ್ಲಿ ವಿವಾದಗಳು ಪ್ರಾರಂಭವಾಗುತ್ತವೆ. ಈ ವಾದ ವಿವಾದ ಜಗಳಕ್ಕೆ ನಾಂದಿ ಹಾಡುತ್ತದೆ. ಒಬ್ಬರ ಮೇಲೆ ಒಬ್ಬರು ಕೈ ಮಾಡಲು ಮುಂದಾಗುತ್ತಾನೆ. ಅಷ್ಟರಲ್ಲಿ ರಾಜೇಶ ಅಲ್ಲೇ ಇದ್ದ ಬಿಯರ್ ಬಾಟಲ್ ಅನ್ನ ಟೇಬಲ್ಗೆ ಹೊಡೆದು ಧರ್ಮೇಂದ್ರ ಮೇಲೆ ಅಟ್ಯಾಕ್ ಮಾಡಲು ನೋಡುತ್ತಾನೆ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನ ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್. ಹಾಗೆ ಬಟ್ಟೆಗಳನ್ನ ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟಾರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ತಡ ಯಾಕೆ? ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ.
ಆ ಕೌಂಟರ್ನಲ್ಲಿ ಗಲಾಟೆ ಆಗುತ್ತಿದ್ದದನ್ನ ಕಂಡು ಆ ಬಾರ್ ಹುಡುಗ ಮಾಲೀಕನಿಗೆ ತಿಳಿಸುತ್ತಾನೆ. ಆ ಬಾರ್ ಮಾಲೀಕ ನೇರವಾಗಿ ಕಂಕನಾಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಬಾರ್ನಲ್ಲಿ ದೊಡ್ಡ ಗಲಾಟೆ ನಡೆಯುತ್ತಿರುವ ಬಗ್ಗೆ ವಿವರಣೆ ನೀಡುತ್ತಾನೆ. ಅದೇನೋ ಗೊತ್ತಿಲ್ಲ, ಪೊಲೀಸ್ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಫೋನ್ ಮಾಡಿದ 25 ನಿಮಿಷದಲ್ಲಿ ಪೊಲೀಸರು ಆ ಬಾರಿಗೆ ಬರುತ್ತಾರೆ. ಇಬ್ಬರನ್ನ ಹಿಡಿದು ಇನ್ಸ್ಪೆಕ್ಟರ್ ಅವರನ್ನ ಜೀಪ್ನಲ್ಲಿ ಕೂಡಿಸಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುತ್ತಾನೆ. ಆಮೇಲೆ ಗೊತ್ತಾಗುತ್ತದೆ ಅವರಿಗೆ ಧರ್ಮೇಂದ್ರನಿಗೆ ಸಿಕ್ಕಂತಹ ಆ 10 ಲಕ್ಷ ರೂಪಾಯಿಗಳು. ಇಬ್ಬರನ್ನ ಕರೆದುಕೊಂಡು ಆ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಸೆಲ್ ಒಳಗೆ ಲಾಕ್ ಮಾಡುತ್ತಾರೆ. ಒಂದು ರಾತ್ರಿ ಅವರನ್ನ ಪೊಲೀಸ್ ಹವಾ ಕೊಡಿಸಿ ಮರುದಿನ ಅಲ್ಲಿಂದ ಸೂರ್ಯಾಸ್ತ ಆಗುವವರೆಗೆ ಜಾಗ ಖಾಲಿ ಮಾಡುವಂತೆ ಹೇಳುತ್ತಾರೆ. ಆಗ ಧರ್ಮೇಂದ್ರ ಹಾಗೂ ರಾಜೇಶನಿಗೆ ತಾವು ಮಾಡಿದ ತಪ್ಪು ಗೊತ್ತಾಗುತ್ತದೆ. ಹೊರಗಡೆ ಹೋಗುವಾಗ ಪೊಲೀಸರ ಹತ್ತಿರ ಹೋಗಿ ತಮಗೆ ಸಿಕ್ಕ ದುಡ್ಡನ್ನ ಕೊಡಬೇಕೆಂದು ಹೇಳುತ್ತಾನೆ. ಆಗ ಇನ್ಚಾರ್ಜ್ ಇನ್ಸ್ಪೆಕ್ಟರ್, ಯಾವ ದುಡ್ಡು, ಏನ್ ತಮಾಷೆ ಮಾಡ್ತಾ ಇದೀಯಾ ಅಂತ ಹೇಳುತ್ತಾರೆ. ನಿಮ್ಮನ್ನ ಒಳಗೆ ತಂದು ಹಾಕಿದ್ದು ಬಾರಿನಲ್ಲಿ ಗಲಾಟೆ ಮಾಡಿದಗೋಸ್ಕರ, ದುಡ್ಡಿಗೋಸ್ಕರ ಅಲ್ಲ ಎಂದು ಹೇಳುತ್ತಾನೆ. ಆಗ ಧರ್ಮೇಂದ್ರನಿಗೂ ರಾಜೇಶನಿಗೂ ಬುದ್ಧಿ ಬಂದಿತ್ತು. ತಾವು ಮಾಡಿದ ತಪ್ಪು ಗೊತ್ತೇ ಆಗಿತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ಕಥೆ ಅವರದಾಗಿತ್ತು. 3 ದಿವಸಗಳ ಹಿಂದೆ ಇದೇ ಠಾಣೆಯಲ್ಲಿ 10 ಲಕ್ಷ ರೂಪಾಯಿ ಕಳ್ಳತನ ಆಗಿರುವ ಕೇಸ್ ಕೂಡ ದಾಖಲಾಗಿತ್ತು. ಆಗ ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ 3 ದಿವಸ ಆದ್ಮೇಲೆ ಬರಲಿಕ್ಕೆ ಕುವರ್ ಸೇಟ್ಗೆ ಹೇಳಿದ್ದರು. ಕುವರ್ ಸೇಟ್ ಪೊಲೀಸ್ ಠಾಣೆಗೆ ಬಂದು ಪೊಲೀಸರನ್ನು ಕೇಳಿದಾಗ ಅವರು ಹೇಳಿದ್ದು ಅವರಿಗೆ ಸಿಕ್ಕಿದ್ದು ಕೇವಲ 48,000 ರೂಪಾಯಿ ಮಾತ್ರ. ಬಾಕಿ ಹಣ ಇನ್ನೂ ಪತ್ತೆ ಆಗಿಲ್ಲ. ಪತ್ತೆ ಆದ ಮೇಲೆ ನಿಮಗೆ ತಿಳಿಸುತ್ತೇವೆ ಎಂದು ಹೇಳುತ್ತಾನೆ. ಹಾಗಾದ್ರೆ ಆ ಬಾಕಿ ಹಣ ಎಲ್ಲಿ ಹೋಯಿತು? ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ನಡೆದಿದ್ದಾದರೂ ಏನು? ಈಗ ಇದರ ಮೇಲೆ ದೂರು ಕೂಡ ದಾಖಲಾಗಿಲ್ಲ. ಈವರೆಗೆ ಪೊಲೀಸರು ಈ ಪ್ರಕರಣವನ್ನು ಕೂಡ ದಾಖಲಿಸಲು ಮುಂದಾಗುತ್ತಿಲ್ಲ. ಇಷ್ಟೆಲ್ಲ ಆದ ಮೇಲೆ ಈಗ ಪೊಲೀಸರ ಮೇಲೆಯೇ ಅನುಮಾನಗಳು ಸುತ್ತುವರೆದಿವೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಪೊಲೀಸರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಕುಡಿದು ತೇಗಿ ದುಡ್ಡನ್ನು ಕಳೆದುಕೊಂಡಂತಹ ಧರ್ಮಪ್ಪ ಹಾಗೂ ರಾಜೇಶರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಇಂತಹ ಘಟನೆಗಳು ನಿಮ್ಮ ಜೊತೆಯೂ ನಡೆಯಬಹುದು. ಆಗ ನೀವೇನು ಮಾಡಬೇಕೆಂದು ನೀವು ಕೂಡ ಯೋಚನೆ ಮಾಡಿ. ಸ್ನೇಹಿತರೆ, ಇದು ಕಾಲ್ಪನಿಕ ಕಥೆಯಲ್ಲ, ಇದು ನಡೆದಂತಹ ಕತೆ. ಇದು ನವೆಂಬರ್ 27, 2022ರಲ್ಲಿ ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಒಂದು ಘಟನೆಯಾಗಿದೆ. ಹೆಚ್ಚಿಗೆ ಮಾಹಿತಿ ಬೇಕೆಂದ್ರೆ ನೀವು ಆ ಸಮಯದ ನ್ಯೂಸ್ ಪೇಪರ್ ಅನ್ನ ದಯವಿಟ್ಟು ಓದಿ. ಇಂತಹದೇ ಅಚ್ಚರಿಯ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಒಳ್ಳೆಯದಾಗಲಿ.